ಕ್ಯಾಂಪ್ಕೋ ಮತ್ತು ಕರ್ನಾಟಕದಲ್ಲಿರತಕ್ಕಂಥ ಇನ್ನಿತರೆ ಸಹಕಾರಿ ಸಂಸ್ಥೆಗಳಾದ ಮ್ಯಾನ್ಕೋಸ್, ತುಮಕೂರು, DSS ಮತ್ತು ಅಡಿಕೆ ಮಾರಾಟ ಮಹಾಮಂಡಳಿ ಇವರೆಲ್ಲರನ್ನು ಒಳಗೊಂಡ ಒಂದು ನಿಯೋಗ ಕ್ಯಾಂಪ್ಕೋದ ಮುಖಾಂತರ ಕರ್ನಾಟಕದ ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಮಂಜಪ್ಪ ಹೊಸಬಾಳೆ ನಮ್ಮ ಅಡಿಕೆ ಬೆಳೆಗಾರರನ್ನು ನಾಯಕತ್ವ ವಹಿಸಿಕೊಳ್ಳತಕ್ಕಂಥ ಒಬ್ಬ ಹೊರಬದ ವ್ಯಕ್ತಿ ಹಾಗೂ ರಮೇಶ್ ವೈದ್ಯರು ಸಹಕಾರ ಭಾರತೀಯ ಮಾಜಿ ರಾಜ್ಯ ದೇಶದ ಅಧ್ಯಕ್ಷರು, ಈಗ ಸಂರಕ್ಷಕರು, ಇವರ ನೇತೃತ್ವದಲ್ಲಿ ಕಳೆದ ಆಗಸ್ಟ್ 18ರಂದು ದಿಲ್ಲಿಗೆ ನಾವೆಲ್ಲ ಹೋಗಿತ್ತು. ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಲ್ಲಿ ಕೃಷಿ ಸಚಿವರಾದ ತೋಮಾರ್, ಶೋಭಾ ಕರಂದ್ಲಾಜೆ, ಪಿಯೂಷ್ ಗೋಯಲ್, ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಕೃಷಿ ಕಾರ್ಮಿಕರ ದರ ಏರಿಕೆ, ಕಾಪರ್ ಸಲ್ಫೇಟಿನ ಏರಿಕೆ, ಇದೆಲ್ಲವನ್ನು ಆಡಿಟೆಡ್ ಮಾಡಿ ನಾವೊಂದು ಮನವಿಯನ್ನು ಅವರಿಗೆ ಕೊಟ್ಟಿದ್ದು. ಅದರ ನಂತರ ನಿರಂತರ ಪ್ರಯತ್ನಗಳ ಮುಖಾಂತರ ನಮ್ಮ ಶಾಸಕರು, ನಮ್ಮ ಸಂಸದರು ಇವರೆಲ್ಲರ ಒಂದು ಪ್ರಯತ್ನದ ಪರಿಣಾಮವಾಗಿ ಮೊನ್ನೆ ಕ್ಯಾಂಪದ ಗೋಲ್ಡನ್ ಜೂಬ್ಲಿ ನಂತರ ತಮಗೆಲ್ಲ ಗೊತ್ತೇ ಇದೆ, 11ನೇ ತಾರೀಕು, 10ನೇ ತಾರೀಕು ಕೃಷಿ ಯಂತ್ರ ಮೇಳ ಸಹ ನಡೆದಿದೆ ವಿವೇಕಾನಂದ ಕಾಲೇಜಿನಲ್ಲಿ. ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆಯವರು 100% ಅದನ್ನು MIP ಅನ್ನು ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು ಹೆಚ್ಚು ಮಾಡ್ತೇವೆ ಎಂಬ ಘೋಷಣೆಯನ್ನು ಮಾಡಿದರು. ನಂತರದ ಬಹುದಿನದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರೊಂದಿಗೆ ಈ ವಿಚಾರವನ್ನು ಪುನಃ ಪ್ರಸ್ತಾಪನೆ ಮಾಡಿದಾಗಿ ಅದರ ಬಗ್ಗೆ ಪೂರಕವಾದ ನಿರ್ಣಯ ತೆಗೆದುಕೊಂಡು ನಿನ್ನೆ ನೋಟಿಫಿಕೇಶನ್ ಜಾರಿಯಾಗಿದೆ. ಈ 351 ರೂಪಾಯಿ ಏರಿದ್ರಿಂದ ರೈತರಲ್ಲಿ ಒಂದು ಆಶಾಭಾವನೆ ಮೂಡಿದೆ. ಸುಮಾರು 3 ತಿಂಗಳಿಂದ ಅಡಿಕೆ ಧಾರಣೆ ಒಂದು ರೀತಿಯ ಸ್ಥಿರತೆ ತಪ್ಪಿ ತಳಮಟ್ಟಕ್ಕೆ ಬರಲಿಕ್ಕೆ ಶುರುವಾಗಿತ್ತು. ಆದರೆ ಕ್ಯಾಂಪೋ ಅಡಿಕೆ ಬೆಳೆಗಾರರ ಒಂದು ಹಿತಕ್ಕಾಗಿ ಮಾರುಕಟ್ಟೆಯನ್ನು ಕಡಿಮೆ ಹೋಗದಿದ್ದ ರೀತಿಯಲ್ಲಿ ಹತೋಟಿಯಲ್ಲಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾ ಇತ್ತು. ಇವಾಗ 460 ಸಚಿವರಾದ ಅಮಿತ್ ಶಾ ಅವರಿಗೂ, ಕಾಮರ್ಸ್ ಮಿನಿಸ್ಟರ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರಿಗೂ, ಕೃಷಿ ಸಚಿವರಾದ ತೋಮರ್ ಮತ್ತು ನಮ್ಮವರೇ ಆದ ನಮ್ಮ ಜಿಲ್ಲೆಯವರೇ ಆದ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಪ್ರಪ್ರಥಮವಾಗಿ ಕ್ಯಾಂಪದ ಆಡಳಿತ ಮಂಡಳಿ ಮತ್ತು ಇತರೆ ಸಹಕಾರಿ ಸಂಸ್ಥೆಗಳ ಮುಖಾಂತರ ನಮ್ಮ ಧನ್ಯವಾದವನ್ನು, ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಹಾಗೆ ನಮ್ಮ ಸಂಸದರು, ಶಾಸಕರು, ಅವರಲ್ಲಿ ವಿಶೇಷವಾಗಿ ನಮ್ಮ ಗೃಹ ಸಚಿವರು, ಅಡಿಕೆ ಬೆಳೆಗಾರರು, ಕ್ಯಾಂಪದ ಸದಸ್ಯರಾದ ಅರಗ ಜ್ಞಾನೇಂದ್ರ ಹಾಗೂ ನಮ್ಮ ರಮೇಶ್ ವೈದ್ಯರು, ಹೊರಬದ ಮಂಜಪ್ಪ ಹೊಸಬಾಳೆ ಇವರೆಲ್ಲ ಸಹಕಾರಕ್ಕೆ ಕ್ಯಾಂಪದ ಆಡಳಿತ ಮಂಡಳಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ. ಒಂದು 2,80,00,000 ರೂಪಾಯಿಯ ಒಂದು ವಿನೂತನವಾದ ಕಟ್ಟಡವನ್ನು ನಾವು ತಯಾರು ಮಾಡಲಿಕ್ಕೋಸ್ಕರ ಕಟ್ಟಡದ ಕೆಲಸ ಶುರುವಾಗಿದೆ. ಇದರೊಂದಿಗೆ ಮಿಶ್ರ ಬೆಳೆಗೆ ಒತ್ತು ಕೊಡಲಿಕ್ಕೋಸ್ಕರ ಒಂದು ಮೆಡಿಸಿನಲ್ ಪ್ಲಾಂಟ್ಸನ್ನು ಅಡಿಕೆ ತೋಟದಲ್ಲಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಹೊಸ ಒಂದು ಚಿಂತನೆ ಕ್ಯಾಂಪದ ಆಡಳಿತ ಮಂಡಳಿ ತಗೊಳ್ತಾ ಇದೆ. ಅದು ಬಹುಶಃ ಮುಂದಿನ ಜನರಲ್ ಬಾಡಿಯಲ್ಲಿ ಬಯಲೋದಲ್ಲಿ ತಿದ್ದುಪಡಿ ಮಾಡಿ ನಾವು ಕರ್ನಾಟಕ ಬಯೋಡೈವರ್ಸಿಟಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೊಂದಿಗೆ ಈವಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಮೆಡಿಸಿನಲ್ ಪ್ಲಾಂಟ್ಗಳಿಗೆ ತುಂಬ ಉತ್ತೇಜನಕಾರಿಯಾದ ವ್ಯವಸ್ಥೆ ಆಗ್ತದೆ ಈ ದೇಶದಲ್ಲಿ. ಅಡಿಕೆ ಮಾತ್ರ ನಂಬಿದ ರೈತರು ಎಲ್ಲ ಇಂಟರ್ ಕ್ರಾಪ್, ಮಿಕ್ಸರ್ ಕ್ರಾಪಿಗೆ ಮನ ಕೊಡಬೇಕೆಂಬ ಮನವಿಯನ್ನು ನಿಮ್ಮ ಪತ್ರಕರ್ತರ ಸ್ನೇಹಿತರ ಮುಖಾಂತರ ನಮ್ಮ ಅಡಿಕೆ ಬೆಳೆಗಾರರಿಗೂ ಇತರ ಕೃಷಿಕರಿಗೂ ನಾನು ಮುಂದಿಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಗಂಡಿಗೇರಿದ್ದಾರೆ, MD ಕೃಷ್ಣಕುಮಾರ್ ಇದ್ದಾರೆ, ಡಾಕ್ಟರ್ ಜಯಪ್ರಕಾಶ್ ಕೇರಳದಿಂದವರು, ಹಾಗೂ ನಮ್ಮ ಜನರಲ್ ಮ್ಯಾನೇಜರ್ ರೇಷ್ಮಾ ಮಲ್ಯ, ಹಾಗೂ ನಮ್ಮ ಮಾರುಕಟ್ಟೆ ವಿಭಾಗದ ಹಿರಿಯ ಅಧಿಕಾರಿಯಾದ ಗೋಯಲ್ ಬರ್ತಿದ್ದಾರೆ. ಸೊ ಈಗ ಭೋಜನದ ವ್ಯವಸ್ಥೆ ಮಾಡಿದ್ದೇವೆ. ತಾವೆಲ್ಲ ಭೋಜನ ಸ್ವೀಕರಿಸಿ